ಪ್ರಮೋದ್ ಅಂತ. ಒಂದ್ 4-5 ಸಿನಿಮಾ ಮಾಡಿದೀನಿ ನಾನು. ಗೀತಾ ಬ್ಯಾಂಗಲ್ ಸ್ಟೋರ್ ಅಂತ ನನ್ನ ಫಸ್ಟ್ ಸಿನಿಮಾ, ಆಮೇಲೆ ಪ್ರೀಮಿಯರ್ ಪದ್ಮಿನಿ, ರತನ್ ಪ್ರಪಂಚ, ಆಮೇಲೆ ಪ್ರಭಾಸ್ ಅವ್ರ ಜೊತೆ ಸಲಾರ್ ಅಂತ ತೆಲುಗು ಸಿನಿಮಾ ಮಾಡಿದೆ. ಇವಾಗ ಭುವನಂ ಗಗನಂ ತುಂಬಾ ಮನಸ್ಸಿಗೆ ಹತ್ತಿರವಾದ ಸಿನಿಮಾ, ಪ್ರೀತಿಗೆ ಸಂಬಂಧಪಟ್ಟ ಸಿನಿಮಾ. ಹಂಗಾಗಿ ತುಂಬಾ ಜನಗಳ ಪ್ರೀತಿ ಸಿಗ್ಲಿ ಅಂತ ನಾವು ಎಲ್ಲ ಕಡೆ ಈ ತರದ್ ಮಾಡ್ತಿದೀವಿ. ಅಂಡ್ ಮಂಗಳೂರಿನ ಆಡಿಯನ್ಸ್ಗಳು ತುಂಬಾ ಭಾವನೆಗೆ ಸಂಬಂಧಪಟ್ಟ ಸಿನಿಮಾಗಳನ್ನ ಗೆಲ್ಸಿದೀರಾ ಇದುವರೆಗೂ. ಸೊ ನಮಗೂ ಅದೇ ನಂಬಿಕೆ, ಈ ಸಿನಿಮಾ ನಿಂತಿರೋದೇ ಭಾವನೆಗಳ ಮೇಲೆ. ಹಂಗಾಗಿ ಈ ಸಿನಿಮಾನು ಗೆಲ್ಲಿಸ್ತೀರಾ ಅನ್ನೋ ನಂಬಿಕೆ ಮೇಲೆ ಇಲ್ಲಿ ಪ್ರೆಸ್ ಮೀಟ್ ಮಾಡೋಣ ಅಂತ ನಮ್ಮ ಪೃಥ್ವಿ ಅಂಬರ್ ಹೇಳಿದಾಗ ಖುಷಿ ಆಯ್ತು ನಂಗೆ. ಓಕೆ, ಚೆನ್ನಾಗಿರುತ್ತೆ ಮಾಡೋಣ ಅಂತ ಹೇಳಿ. ಸೊ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿದ್ದಕ್ಕೆ. ನಮ್ಮ ಸಿನಿಮಾ ಭುವನಂ ಗಗನಂ ಮನಸ್ಸಿಗೆ ತುಂಬಾ ಹತ್ತಿರವಾಗುವಂತಹ ಸಿನಿಮಾ. ಬಿಕಾಸ್ ಅದರಲ್ಲಿರುವಂತಹ ಪಾತ್ರಗಳು ಮತ್ತೆ ಅದರಲ್ಲಿರುವಂತಹ ಕಥೆ ಮತ್ತು ಸಂಭಾಷಣೆ ಮತ್ತು ಹೇಳಕ್ ಹೊರಟಿರೋ ವಿಷಯ ಇದೆಯಲ್ಲ, ಅದು ತುಂಬಾ ವರ್ಷಗಳ ಕಾಲ ಮನಸ್ಸಲ್ಲಿ ಉಳಿಯುವಂತಹ ವಿಷಯ. ಹಂಗಾಗಿ ನಿಮ್ಮೆಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಮಂಗಳೂರಿನ ಎಲ್ಲ ಕಲಾ ರಸಿಕರು, ಕಲಾ ಆರಾಧಕರು ದಯವಿಟ್ಟು ಈ ಸಿನಿಮಾನ ನೋಡ್ಬೇಕು. ಬಿಕಾಸ್ ಇತ್ತೀಚೆಗೆ ಅಂದ್ರೆ ರೀಸೆಂಟ್ ಇಯರ್ಸ್ ಅಲ್ಲಿ ಇಷ್ಟೊಳ್ಳೆ ಸಿನಿಮಾ, ಇಷ್ಟೊಳ್ಳೆ ಕಥೆ ಇರುವಂತಹ, ಇಷ್ಟೊಳ್ಳೆ ಅಭಿನಯ ಇರುವಂತಹ, ಇಷ್ಟೊಳ್ಳೆ ಮೇಕಿಂಗ್ ಇರುವಂತಹ, ಸಾಂಗ್ಸ್ ಇರುವಂತಹ ಸಿನಿಮಾ ಬಂದಿರಲಿಲ್ಲ. ಸೊ ನಮ್ ಸಿನಿಮಾ ಬಗ್ಗೆ ನಾವ್ ಎಷ್ಟು ಹೇಳ್ಕೊಂಡ್ರು ಕಡಿಮೆನೆ ಆಕ್ಚುಲಿ. ಬಟ್ ನಾವು ಸಿನಿಮಾ ನೋಡಿರೋದ್ರಿಂದ ತುಂಬಾ ಖುಷಿ ಇದೆ, ಎಕ್ಸೈಟ್ಮೆಂಟ್ ಇದೆ, ಹಂಗಾಗಿ ಜಾಸ್ತಿ ಮಾತಾಡ್ತಿರ್ತೀವಿ. ಟ್ರೈಲರ್ ಬಂದಿದೆ, ನೀವೆಲ್ಲರೂ ನೋಡಿದ್ರೆ ಒಂದು ಐಡಿಯಾ ಬರುತ್ತೆ ಟ್ರೈಲರ್ ಅಲ್ಲಿ ಏನಿದೆ, ನಾವ್ ಏನ್ ಹೇಳಕ್ ಹೊರಟಿದೀವಿ ಅಂತ. ಅದನ್ನ ಮೀರಿದ ವಿಷಯ ಸಿನಿಮಾದಲ್ಲಿದೆ. ನೀವು ಬನ್ನಿ, ಸಿನಿಮಾ ನೋಡಿ. ಸಿನಿಮಾ ಭುವನಂ ಗಗನಂ ಇದೇ ವಾರ February 14 ರಿಲೀಸ್ ಆಗ್ತಾ ಇದೆ. ಅಫ್ಕೋರ್ಸ್ ಪೃಥ್ವಿ ಹೇಳಿದಾಗ ಹಿ ಸೆಡ್ ನಮ್ಗೆ ಮಂಗಳೂರಲ್ಲಿ ಒಂದು ಪ್ರೆಸ್ ಮೀಟ್ ಮಾಡ್ಲೇಬೇಕು. ಬಿಕಾಸ್ ಅಫ್ಕೋರ್ಸ್ ಪೃಥ್ವಿಗೂ ಒಂದು ಸೆಪರೇಟ್ ಲಾಯಲ್ ಫ್ಯಾನ್ ಬೇಸ್ ಇದೆ ಇಲ್ಲಿ ಮಂಗಳೂರಲ್ಲಿ. ಸೊ ನಮ್ ಸಿನಿಮಾದಲ್ಲಿ ಆ ಒಂದು ಇನ್ಫ್ಲೂಯೆನ್ಸ್ ಕೂಡ ಇದೆ. ಹಾಗಾಗಿ ನಮ್ಗೆ ಅನ್ಸ್ತು ದಟ್ ವಿ ಹ್ಯಾವ್ ಟು ಕಮ್ ಟು ಮ್ಯಾಂಗ್ಳೂರ್ ನಮ್ ಸಿನಿಮಾ ಬಗ್ಗೆ ಮಾತಾಡ್ಬೇಕು ಅಂತ. ಅಂಡ್ ಆಲ್ಸೋ ಈ ಒಂದ್ ದಿನ ಸಂಜೆ ಇವತ್ತು ಕೂಡ ನಮ್ ಭಾರತ್ ಮಾಲ್ ಅಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಪ್ರೀಮಿಯರ್ ಶೋ ಕೂಡ ಇದೆ. ರಿಲೀಸ್ ಗಿಂತ ಮುಂಚೆ ಮಂಗಳೂರಲ್ಲಿ ಫಸ್ಟ್ ನಮ್ ಸಿನಿಮಾ ತೋರಿಸ್ತಾ ಇದೀವಿ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಫಸ್ಟ್ ರೆಸ್ಪಾನ್ಸ್ ಇಲ್ಲಿಂದ ನಮ್ ಬರುತ್ತೆ. ಆಕ್ಚುಲಿ ಇದಕ್ ಮುಂಚೆ ದುಬೈನಲ್ಲಿ ಇತ್ತು ಒಂದು ಎಕ್ಸ್ಕ್ಲೂಸಿವ್ ಪ್ರೀಮಿಯರ್. ಇವಾಗ ಇವತ್ ಸಂಜೆ ಮಂಗಳೂರಲ್ಲಿ ಕೂಡ ಒಂದು ಪ್ರೀಮಿಯರ್ ಶೋ ಇದೆ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಅಂಡ್ ಆಲ್ಸೋ ಒಂದು ನರ್ವಸ್ನೆಸ್ ಕೂಡ ಇದೆ. ಬಿಕಾಸ್ ಆಡಿಯನ್ಸ್ ಹೆಂಗ್ ರಿಸೀವ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ನಾವು ವಿ ಆರ್ ವೆರಿ ಶೋರ್ ಆಫ್ ಆರ್ ಪ್ರಾಡಕ್ಟ್. ಬಿಕಾಸ್ ಗಿರೀಶ್ ಸರ್ ತುಂಬಾ ಚೆನ್ನಾಗಿ ಬರವಣೆ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ನಮ್ಮ ಮೂವಿ ಭುವನಂ ಗಹನಂ ನಾವು ಸ್ಟಾರ್ಟ್ ಮಾಡ್ಬೇಕಂತೇಳಿ ಡೈರೆಕ್ಟರ್ ನಮ್ಮ ಹತ್ರ ಬಂದು ಕತೆ ಹೇಳಿದಾಗ ಒಳ್ಳೆ ಕತೆ ಮಾಡ್ಕೊಂಡ್ ಬಂದಿದ್ರು. 2 ಲವ್ ಸ್ಟೋರಿನ ಯಾವ ರೀತಿ ತಗೊಂಡು ಕೊನೆಯಲ್ಲಿ ಯಾವ ರೀತಿ ಎಂಡ್ ಮಾಡ್ತಾರೆ ಅದನ್ನೆಲ್ಲ ನನ್ಗೆ ಹೇಳ್ದಾಗ ಎಲ್ಲೋ ಒಂದ್ ಕಡೆ ಎಲ್ಲೂ ನಾವು ಕೇಳ್ದಂಗ ಅನ್ಸಿಲ್ಲ. ಎಲ್ಲ ಯಾವ್ದೋ ಒಂದು ಸಿನಿಮಾದಲ್ಲಿ ಯಾವ್ದೋ ಒಂದು ಸೀನು ಬರ್ಕೊಂಬಂದಿರ್ತಾರೆ, ಕಾಪಿ ಮಾಡಿರ್ತಾರೆ, ಅದೆಲ್ಲೂ ನನಗೆ ಕಾಣಲಿಲ್ಲ. ಹಂಗಾಗಿ ಸಿನಿಮಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಪೃಥ್ವಿ ಅಂಬಾರು ಮತ್ತೆ ಪ್ರಮೋದ್ಗೆ ನಮ್ಮ ಆಫೀಸ್ಗೆ ಕರೆಸ್ಕೊಂಡು ಮಾತಾಡಿ ಈ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ. ನಾವು ಸ್ಟಾರ್ಟ್ ಮಾಡಿದ್ವಿ, ಈಗ ಮುಗಿಸಿದೀವಿ. ಆಲ್ರೆಡಿ ನಾವು ದುಬೈಯಲ್ಲಿ ಒಂದು ಶೋ ಮಾಡಿದ್ವಿ. ಅಲ್ಲಿನ ರೆಸ್ಪಾನ್ಸ್ ನಿಮ್ಗೆಲ್ಲ ಗೊತ್ತಿರುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ಓಡಾಡ್ತಾ ಇದೆ. ಅದು ನಿಮ್ಗೂ ಈಗ ವಿಜನ್ಸ್ ಎಲ್ಲ ಕೊಡ್ತೀವಿ. ದಯಮಾಡಿ ಸಿನಿಮಾ ತುಂಬಾ ಚೆನ್ನಾಗಿದೆ. ಇಲ್ಲಿನ ಆಡಿಯನ್ಸ್ ಬಂದು ಥಿಯೇಟರ್ ಬಂದು ಸಿನಿಮಾ ನೋಡ್ಬೇಕು. ಹೌದು, ಅದನ್ನ ಗೊತ್ತಿಜಿ ಫೆಬ್ರವರಿ ತಿಂಗಳು ಬೊಕ್ಕ ಎಂಕ್ಲೊಂಜಿ ಬಾರಿ ಮಲ್ಲ ಕನೆಕ್ಷನ್ ಅಂತ ನೋಡಿ 2014 ಎನ್ನ ಫಸ್ಟ್ ತುಳು ಫಿಲ್ಮ್ ಬರ್ಕೆ ಅವ್ರ ಫೆಬ್ರವರಿ 14 ರಿಲೀಸ್ ಆದಿತ್ತೀನಿ. 2020 ದಿಯಾ ಅವಲ ಫೆಬ್ರವರಿ 7 ರಿಲೀಸ್ ಆಯ್ನಿ. ಪೋಯಿ ವರ್ಷ ಒಂಜಿ ಮೂಜಿ ಫಿಲ್ಮ್ ರಿಲೀಸ್ ಆದಿತ್ತು. ಈ ವರ್ಷ ಎನ್ನ ನೆಚ್ಚಿನ ಫಿಲ್ಮ್ ಭುವನಂ ಗಗನಂ ಅವಲ ಫೆಬ್ರವರಿ 14 ರಿಲೀಸ್ ಆವೊಂದುಂಡು. ಬಾರಿ ಖುಷಿ ಆವೊಂದುಂಡು. ತುಳುಟು ಒಂಜಿ 16 ಜಾಸ್ತಿ ಫಿಲ್ಮ್ ಮಂತಿತ್ತೆ ಆಸ್ ಅನ್ ಆಕ್ಟರ್. 13 ಜಾಸ್ತಿ ಹೀರೋ ನಕ್ಲೆಗ್ ತುಳುಟಿ ಯಾನು ವಾಯ್ಸ್ ಕೊಡ್ದಿತ್ತೆ. ತುಳು ಚಿತ್ರರಂಗ ಇಂಕ್ ಮಸ್ತ್ ಬಣ್ಣ ಮಸ್ತ್ ಕೊಡ್ತುಂಡು. ಅಭಿನಯನ ಕಲ್ಪಾದಿನಿ ತುಳು ಚಿತ್ರರಂಗ ಪಿಲಿಬೈಲಿ ಯಮುನಕ್ಕಾಗ ಬಾರಿ ಅಡ್ಡೆ ಪ್ರೀತಿ ದಿಕ್ಕಿದಿತ್ತಂಡು. ಅಂಚನೆ ಎನ್ನ ಒಬೆ ಫಿಲ್ಮ್ ರಿಲೀಸ್ ಆನಾಗ ಕುಡ್ಲಡು ಒಂಜಾತ ಜನ ಮಾತಕ್ಕೆಲ್ಲ ಬತ್ತದ ಸಪೋರ್ಟ್ ಮಂತೊಂದುಲ್ಲೆಡು ದುಂಬುಡ್ದಿಂಚಿ. ಭುವನಂ ಗಗನಂ ಬಾರಿ ಒಂಜಿ ಸ್ಪೆಷಲ್ ಫಿಲ್ಮ್ ಅಂತ ಬನೋಲಿ ಎಂಕ್ ಬಾರಿ ಒಂಜಿ ಸ್ಪೆಷಲ್ ಪಾತ್ರ ತಿಕ್ಕದುಂಡು. ಐಕ್ ಗಿರೀಶ್ ಮೂಲಿಮನಿ ನೆತ್ತ ನಿರ್ದೇಶಕರಿಗೆ ಮುಖ ಮುನೇಗೌಡ ಸರ್ಗೆ ಥ್ಯಾಂಕ್ಸ್ ಪನ್ಪೆ. ಪ್ರಮೋದ್ ಎಂಕಲ್ನ ಕನ್ನಡ ಚಿತ್ರರಂಗದ ಒಂಜಿ ಅಪ್ರತಿಮ ಪ್ರತಿಭೆ ಎಂದು ಬನೋಲಿ. ಸಲಾರ್ ಪನ್ಪಿನ ಒಂಜಿ ಮಲ್ಲ ಫಿಲ್ಮ್ ಆಕ್ಟ್ ಮಂದಿರ್. ರೇಷಲ್ ಡೇವಿಡ್ ಲವ್ ಮಾಕ್ಟೇಲ್ 2 ಪನ್ಪಿನ ಒಂಜಿ ಬಾರಿ ಮಲ್ಲ ಹಿಟ್ ಫಿಲ್ಮ್ ಅವು ಕನ್ನಡ ಐತ ಆಕ್ಟ್ರೆಸ್. ಅಶ್ವತಿ ಬಂದಾರ್ ಕೇರಳದ ಆಕ್ಟ್ರೆಸ್. ಅವತ್ತಂದೆ ಎಂಕ್ ಈ ಪಾತ್ರನ ಡೈರೆಕ್ಟರ್ ಕೊರ್ನಾಗ ಅವು ಪಾತ್ರ ಬಾರಿ ಚಾಲೆಂಜಿಂಗ್ ಇತ್ತಿನ ಸರ್. ಅದು ಎಂಕ್ ಎನ್ನ ಮನಸ್ಸಿಡ್ದು ಕೆಲವು ಪಾತ್ರ ಬರಡು ಬಂದ ಆಸೆ ಇತ್ತು. ನಂಚಾದ ಡೈರೆಕ್ಟರ್
ಸರ್ ಭಾಷೆನ ಸೊ ಮಂಗಳೂರು ಶೈಲಿ ಭಾಷೆಯಾಗಿ ಮಾಡಬಹುದಾ ಅಂದ್ಕೊಂಡೆ ಐಗಾರು ಓದ್ಕೊಂಡೆ ಅಂಚದ್ ಪೂರ್ತಿ ಕತೆ ಫಿಲ್ಮ್ದ ಅರ್ಧ ಕತೆ ಏನುಂಡು ಅವು ನಮ್ಮ ಊರುಡ ಆಪಿಲಕ್ಕ ಆಂಡ್ ಅಂಚದ್ ನಮ್ಮ ಊರದ ಆರ್ಟಿಸ್ಟ್ ನಕ್ಲು ಕೂಡ ಬರ್ತಾರೆ. ಪ್ರಕಾಶ್ ತುಮಿನಾಡ್ ನಿಕ್ಲೆ ಗೊತ್ತುಪ್ಪು, ಪ್ರಕಾಶ್ ತುಮಿನಾಡ್ ಸರ್ ನೆಟ್ ಆಕ್ಟ್ ಮಂದಿರು. ಪ್ರಜ್ವಲ್ ಶೆಟ್ಟಿ ಬಂಬ್ರಾನ ಮೇರೆ ನಮ್ಮ ಮಾತ ತುಳು ಫಿಲ್ಮ್ ಆಲ್ಮೋಸ್ಟ್ ಕಂಪ್ಲೀಟ್ ಇಪಿ ಆದ್ ಮ್ಯಾನೇಜರ್ ಆದ್ ವರ್ಕ್ ಮಾಡ್ತಾರೆ. ಬೊಕ ಪಿದೈರ್ದು ಮಿನಿ ಮನಮಲ್ಲ ಫಿಲ್ಮ್ ಮೂಲ ಕುಡ್ಲಡ್ ಶೂಟಿಂಗ್ ಮನ್ಪುನ ಅಂಡ ಅವೇನ್ ಮಾತ ಮ್ಯಾನೇಜ್ ಮನ್ಪುನು ಈ ಜವನೆ ಪ್ರಜ್ವಲ್ ಶೆಟ್ಟಿ. ಆರ್ಲ ನೆಟ್ ಒಂಜಿ ಪ್ರಮುಖವಾದ ಪಾತ್ರ ಮಂದಿರ್ ಅವತ್ತಂದೆ ರಾಧೇಶ್ ಬಂದ್ ಪ್ರವೀಣ್ ಜೈನ್ ಅಂಚನೆ ಮಸ್ತ್ ಜನ ನಮ್ಮ ತುಳುನಾಡದ ಆಕ್ಟರ್ ನಕ್ಲು ನೆಟ್ ಆಕ್ಟ್ ಮನ್ಪರೆ ಮಾತಾಕ್ಲಿಕ್ಕೆ ಒಂಜಿ ಅವಕಾಶ ಸಿಕ್ಕ ನಾವೇನ್ ಬಾರಿ ಪೊರ್ಲುಡ್ ಆಕ್ಟ್ ಮಂದಿರ್, ಬಾರಿ ಪೊರ್ಲುಡ್ ಬೈದಲಿ ಈ ಸಿನಿಮಾ. ಎಲ್ಲರಿಗೂ ಕೇಳ್ಕೊಳ್ಳೋದಿಷ್ಟೇ, ಟ್ರೈಲರ್ ನೋಡಿದ್ದೀರಾ. ಸೊ ಸಿನಿಮಾ ಪ್ರೆಸ್ ಮೀಟ್ ಮಾಡೋ ಉದ್ದೇಶನೇ ಸರ್ ಏನಾಗಿರುತ್ತೆ ಅಂತ ಹೇಳಿದ್ರೆ ನಮ್ಮ ಸಿನಿಮಾ ಚೆನ್ನಾಗಿದೆ ಬನ್ನಿ ಥಿಯೇಟ್ರಿಗೆ ಬನ್ನಿ ಅನ್ನೋ ಉದ್ದೇಶ ಆಗಿರುತ್ತೆ. ಬಟ್ ನಾನು ಯಾವುದೇ ಉತ್ಪ್ರೇಕ್ಷೆಗಳು ಇಲ್ದೇನೆ ಅಂದ್ರೆ ನಾನು ಯಾವುದೇ ಅಂದ್ರೆ ತುಂಬಾ ಅತಿಯಾಗಿ ಹೇಳ್ತೇನೆ. ನಾನು ಇವತ್ತು ಸಾಯಂಕಾಲ ನೀವು 7 ಗಂಟೆಗೆ ನೋಡ್ತೀರಾ, ನಿಮಗೆ ಗೊತ್ತಾಗುತ್ತೆ ಸಿನಿಮಾ ಯಾವ ಮಟ್ಟದಲ್ಲಿದೆ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಯಾರು ಫೆಬ್ರವರಿ 14 ಥಿಯೇಟ್ರಿಗೆ ಬರ್ತಾರೆ ಜನಗಳು, ಆಡಿಯನ್ಸ್ ಬರ್ತಾರೆ, ಅವರಿಗೆ ಯಾವುದೇ ಕಾರಣಕ್ಕೂ ಅಂದ್ರೆ ಒಂದು ನಿರಾಸೆಗೊಳಿಸದೇ ಇರತಕ್ಕಂಥ ಸಿನಿಮಾ. ಅದು ಆಕ್ಟಿಂಗ್ ಅಲ್ಲಾಗಿರ್ಬೋದು, ಸ್ಟೋರಿಯಲ್ಲಾಗಿರ್ಬೋದು, ಪ್ರತಿಯೊಂದು ಹಂತದಲ್ಲೂ ಎಲ್ಲ ವಿಭಾಗದಲ್ಲೂ ಕೂಡ ತುಂಬಾ ಅಂದ್ರೆ ಎಂಟರ್ಟೈನಿಂಗ್ ಆಗಿರುವಂತ ಸಿನಿಮಾ, ಒಂದು ಸೋಷಿಯಲ್ ಮೆಸೇಜ್ ಇರುವಂತ ಸಿನಿಮಾ.